ಕೇವಲ ಒಂದೆರಡು ಚಮಚ ಅನ್ನ ಬೇಯಿಸಿರುವಂಥ ನೀರಿದ್ರೆ ಸಾಕು. ಎಷ್ಟೇ ಹಳೆಯ ಬಂಗು ಕಲೆಗಳಿದ್ರೂ ಕೂಡ ಇದೆಯಲ್ವಾ, ಒಂದು ತಿಂಗಳೊಳಗಡೆ ಮುಖದಿಂದ ಕ್ಲಿಯರ್ ಆಗೋ ಥರ ಮಾಡ್ಬೋದು, ಮುಖ ಗ್ಲೋ ಆಗೋ ಥರ ಮಾಡ್ಬೋದು. ಹಲೋ, ನಮಸ್ತೆ ಎಲ್ರಿಗೂ. ಈ ಮನೆ ಮದ್ದಿದ್ದು ಸ್ಪೆಷಾಲಿಟಿ ಏನು ಅಂತಂದರೆ, ಇದು ತುಂಬ ಸೇಫ್ ಆಗಿರುವಂಥದ್ದು. ಇದನ್ನ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಮತ್ತು ತುಂಬ ಪರಿಣಾಮಕಾರಿಯಾಗಿರುವಂಥದ್ದು. ನೀವೇನಾದರೂ ಕಂಟಿನ್ಯೂಸ್ ಆಗಿ ಒಂದು 3 ರಿಂದ 4 ವಾರ ಇದನ್ನ ಕಂಟಿನ್ಯೂಸ್ ಆಗಿ ಟ್ರೈ ಮಾಡಿದ್ದೀರಾ ಅಂತಂದರೆ, ಕೇವಲ ಬಂಗು ಮಾರ್ಕ್ ಅಲ್ಲ, ನಿಮ್ಮ ಮುಖದಲ್ಲಿರುವಂಥ ಸನ್ ಟ್ಯಾನ್, ಸನ್ ಬರ್ನ್, ಬೇರೆ ಡಾರ್ಕ್ ಸ್ಪಾಟ್ಗಳಿರ್ಬೋದು, ಅಥವಾ ಅನ್ಈವನ್ ಟೋನ್ ಇರ್ಬೋದು, ಇದೆಲ್ಲ ಕ್ಲಿಯರ್ ಆಗಿ ನಿಮ್ಮ ಮುಖ ಇದೆಯಲ್ವ ಕ್ರಿಸ್ಟಲ್ ಕ್ಲಿಯರ್ ಆಗುತ್ತೆ. ಆ ಗ್ಲಾಸ್ ಸ್ಕಿನ್ ಎಫೆಕ್ಟ್ ಏನಿದೆ ಅದು ನಿಮ್ಗೆ ಸಿಗುತ್ತೆ. ಅಷ್ಟು ಪರಿಣಾಮಕಾರಿಯಾಗಿರುವಂಥ ಮನೆ ಮದ್ದಿದ್ದು. ಇದನ್ನು ಮಾಡೋದಕ್ಕೆ ನಮಗೆ ಬೇಕಾಗಿರುವಂಥದ್ದು ಅನ್ನ ಬೇಯಿಸಿರುವಂಥ ನೀರು. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ಕೆಲವರು ಬೇಯಿಸುವಾಗ ಉಪ್ಪು ಹಾಕ್ತಾರೆ ಅನ್ನಕ್ಕೆ, ಅದು ಆಗಲ್ಲ. ಪ್ಲೇನ್ ಆಗಿರುವಂಥ ಅನ್ನ ಬೇಯಿಸಿರುವಂಥ ನೀರು 2 ಟೀ ಸ್ಪೂನ್ ಬೇಕಾಗುತ್ತೆ. ಅದಕ್ಕೆ ಒಂಚೂರು ಪ್ಯೂರ್ ಆಗಿರುವಂಥ ಅಲೋವೆರಾ ಜೆಲ್ಲನ್ನು ಹಾಕ್ಕೊಂಡು ಕ್ಲೀನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು. ಕ್ರೀಮ್ ಥರ ರೆಡಿ ಮಾಡ್ಕೋಬೇಕು. ಕ್ರೀಮ್ ಥರ ರೆಡಿ ಮಾಡಿಕೊಂಡು ಇದನ್ನ ನೀವು ಮುಖ ತೊಳೆದು ಬಂಗು ಮಾರ್ಕ್ ಅಥವಾ ಪೂರ್ತಿ ಮುಖಕ್ಕೂ ಹಚ್ಕೋಬೋದು. ಹಚ್ಕೊಂಡು ಒಂದು 15 ನಿಮಿಷ ಬಿಟ್ಟು ಮುಖನ ತೊಳೆಯುವಂಥದ್ದು. ಪ್ರತಿದಿನ ರಾತ್ರಿ ಹೊತ್ತಲ್ಲಿ ಇದನ್ನ ಮಾಡಿ ಮುಖಕ್ಕೆ ಹಚ್ಬಿಟ್ಟು ತೊಳ್ಕೊಂಡು ಮಾಯ್ಶ್ಚರೈಸರ್ ಕ್ರೀಮನ್ನು ಹಚ್ಕೊಳ್ಳಿ. ಪ್ರತಿದಿನ ಫ್ರೆಶ್ ಆಗಿ ಮಾಡ್ಕೊಳ್ಳೋದು ಒಳ್ಳೆಯದು. ಬೇಕಾದರೆ 1-2 ದಿನ ಫ್ರಿಜ್ಜಲ್ಲಿಟ್ಟು ಉಪಯೋಗ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಫ್ರಿಜ್ಜಲ್ಲಿಟ್ಟು ಉಪಯೋಗ ಮಾಡಬೇಡಿ. ಕೆಲವರು ಈ ಮನೆ ಮದ್ದನ್ನು ಟ್ರೈ ಮಾಡ್ತೀರಾ. ಕೆಲವರಿಗೆ ಅಯ್ಯೋ ಮನೆ ಮದ್ದು ಬೇಡ, ಯಾವುದಾದ್ರೂ ಬಂಗು ಮಾರ್ಕಿಗೆ ಕ್ರೀಮ್ ಇದೆಯಾ ಅಂತ ಥಿಂಕ್ ಮಾಡ್ತಾ ಇರ್ತೀರಾ. ನಿಮಗೋಸ್ಕರ ಒಂದು ಅದ್ಭುತವಾಗಿರುವಂಥ ಬಂಗು ಮಾರ್ಕ್ ಕಮ್ಮಿ ಆಗುವಂಥ ಕ್ರೀಮದ್ದು ಬೇಕಾದರೂ ಲಿಂಕ್ ನಾನು ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ಲಿಂಕ್ ಬೇಕು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಹಾಗೆಯೇ ಅತ್ಯುತ್ತಮವಾಗಿರುವಂಥ ಒಂದು ಮಾಯ್ಶ್ಚರೈಸರ್ದು ಲಿಂಕ್ ಬೇಕಾದರೂ ಈ ವಿಡಿಯೋದಲ್ಲಿ ಹಾಕಿರ್ತೇನೆ. 2ರದ್ದು ಲಿಂಕ್ ಇರುತ್ತೆ. ನಿಮ್ಗೆ ಯಾವುದು ಬೇಕು, ಯಾವ ಕ್ರೀಮ್ ಬೇಕು, ನಿಮ್ಮ ಸ್ಕಿನ್ ಟೈಪ್ ಯಾವುದು, ಅದನ್ನ ನೋಡಿಕೊಂಡು ನೀವು ಮಾಯ್ಶ್ಚರೈಸಿಂಗ್ ಕ್ರೀಮನ್ನು ಬೈ ಮಾಡ್ಬೋದು. ಹಾಗೆಯೇ ನೀವು ಏನನ್ನಾದರೂ ಟ್ರೈ ಮಾಡೋದಕ್ಕಿಂತ ಮುಂಚೆ ಮತ್ತೆ ಹೇಳ್ತಾ ಇದ್ದೀನಿ, ಪ್ಯಾಚ್ ಟೆಸ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.